ಫಟಾಫಟ್ ಅಂತ ಮಾಡ್ಬೋದಾದಂಥ ಒಂದು ಸಖತ್ ಟೇಸ್ಟಿಯಾಗಿರುವಂಥ ಖಡಕ್ ಟೊಮೆಟೊ ಚಟ್ನಿಯನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಇದು ಸೂಪರ್ ಆಗಿರುತ್ತೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಖಡಕ್ಕಾಗಿರುವಂಥ ಸೂಪರ್ ಆಗಿರುವಂಥ ಟೊಮೆಟೊ ಚಟ್ನಿನ ಮಾಡಲಿಕ್ಕೆ ನಾನು 3 ಆ್ಯಪಲ್ ಟೊಮೆಟೊನ ತಗೊಂಡಿದ್ದೇನೆ. ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಸಪೂರಾಗಿ ಅಂದರೆ ಸಣ್ಣಗೆ ಹೆಚ್ಕೊಳ್ಳಿ, ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ಈ ಥರ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದು ಕಾದ ನಂತರ ಎಣ್ಣೆ ಒಂಚೂರು ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನೀಟಾಗಿ ಹುರಿದ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಜೀರಿಗೆ ಪಟಪಟ ಅಂದ ನಂತರ ಒಂದು 5-6 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಹುರಿದುಕೋಬೇಕು. ಬೆಳ್ಳುಳ್ಳಿ ಜೊತೆಗೆ 3 ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಂಡು ಲೈಟಾಗಿ ಹುರಿದ್ಕೊಳ್ಳಿ. ಡೀಪ್ ಫ್ರೈ ಮಾಡಬಾರ್ದು, ಲೈಟಾಗಿ ಹುರಿದ್ಕೋಬೇಕು. ಇದು ಲೈಟಾಗಿ ಹುರಿದಾದ ನಂತರ ಇವಾಗ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಲೈಟಾಗಿ ಹುರಿದ್ಕೋಬೇಕು, ಡೀಪ್ ಫ್ರೈ ಆಗಬಾರ್ದು. ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಹಸಿ ಇರಬೇಕು, ಆವಾಗಲೇ ಟೊಮೆಟೊ ಚಟ್ನಿದು ಫ್ಲೇವರ್ ತುಂಬಾ ಅದ್ಭುತವಾಗಿ ಬರುವಂಥದ್ದು. ನೋಡಿ, ಸ್ವಲ್ಪ ಹಸಿ ಇರುವಾಗಲೇ ನಾನಿವಾಗ ಒಂದು 4 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಹುರಿದ್ಕೊತಾ ಇದ್ದೀನಿ. ಖಾರ ಸಖತ್ತಾಗಿ ಬರುತ್ತೆ, ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬ್ಯಾಡಗಿ ಮೆಣಸನ್ನು ಹಾಕೊಳ್ಳೋದ್ರಿಂದ. ಬ್ಯಾಡಗಿ ಮೆಣಸನ್ನು ಕೂಡ ನೀಟಾಗಿ ಹುರಿದ್ಕೊಳ್ಳಿ. ಇವಾಗ ಇದಕ್ಕೆ 3 ಕಟ್ ಮಾಡಿರುವಂಥ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಇದನ್ನು ಕೂಡ ಒಂಚೂರು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಅರೆಬರೆ ಫ್ರೈ ಆಗಬೇಕು, ಫುಲ್ಲು ಫ್ರೈ ಆಗಬಾರ್ದು. ಈ ಅರೆಬರೆ ಫ್ರೈ ಆಗಿರೋದ್ರಲ್ಲೇ ಫ್ಲೇವರ್, ಟೇಸ್ಟ್ ಚಟ್ನಿದು ಅದ್ಭುತವಾಗಿ ಬರುವಂಥದ್ದು. ಒಂಚೂರು ಹುರಿದಾದ ನಂತರ ಇದೆಲ್ಲದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗೆ ಮಾಡ್ಕೊಂಡಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳಿ. ಇವಾಗ ನಿಮಗೆ ಹುಳಿ ಒಂಚೂರು ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬೋದು. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸ್. ಇವಾಗ ಇದನ್ನ ಗ್ರೈಂಡ್ ಮಾಡಿ ಈ ಥರ ತರಿಯಾಗಿ ಚಟ್ನಿ ಮಾಡ್ಕೋಬೇಕು. ತುಂಬ ನೈಸ್ ಪೇಸ್ಟ್ ಮಾಡಬಾರ್ದು. ನೋಡಿ, ಈ ಥರ ತರಿಯಾಗಿರಬೇಕು. ಈ ಥರ ಇದ್ರೇ ಇದೆಯಲ್ವಾ ಆ ಟೊಮೆಟೊ ಚಟ್ನಿದು ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿರುವಂಥದ್ದು. ತುಂಬ ನೈಸಾಗಿ ನೀವು ಚಟ್ನಿ ರುಬ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ಕಸ ಅಂತಾರಲ್ವ, ಆ ಥರ ಇದ್ರೇ ಈ ಚಟ್ನಿ ಇದೆಯಲ್ಲ ಅದ್ಭುತವಾಗಿರುತ್ತೆ. ನನ್ನ ಮಾತನ್ನು ನಂಬಿ ರೈಸಿಗೆ, ಸೈಡ್ ಡಿಶ್ ಆಗಿ, ಚಪಾತಿಗೆ, ರೋಟಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಫೆಂಟಾಸ್ಟಿಕ್ ಆಗಿರುತ್ತೆ. ತುಂಬಾ ಸಿಂಪಲ್ ಆಗಿರುವಂಥ ಈ ಚಟ್ನಿಯನ್ನು ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಥ್ಯಾಂಕ್ಸ್ ಎಲ್ರಿಗೂ.